ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಪೂರಕಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೆನ್ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ಒಂಜಿ ಪೂರಿ ಮಲ್ಪಕ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅರಿತ ಹಿಟ್ಟು ಅತ್ತು. ಇವತ್ತು ನಾವೊಂದು ಪೂರಿ ಮಾಡುವ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಿಂದ ಅಲ್ಲ. ಹೇಗೆ ಮಾಡೋದಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಕಡೆಯ ಮುಟ ನಿಗಳು ಸ್ಕಿಪ್ ಮಲ್ಪಂದೆ ತುಲೆ ಎಂಚ ಮಲ್ಪನು ಬಂದು ಇತ್ತೆ ನಾನು ಒಂಜಿ ಪಾತ್ರೆಗೆ ಮೂಜಿ ಲೋಟದಾತು ನೀರು ಪಾಡೊಂದುಲ್ಲೆ ತುಲೆ ಮೂಜಿ ಲೋಟದಾತು ನೀರು ಪಾಡೊಂದುಲ್ಲೆ ಮೂಜರೆ ಲೋಟೆ ಒಂದು ಮೀಡಿಯಮ್ ಎಲ್ಲಿಯ ಸೈಜ್ದ ಒಂಜಿ ಕೊಂಡೆ ಪತ್ತುಂಡು. ಇವಾಗ ಒಂದು ಪಾತ್ರೆಯಲ್ಲಿ ನಾನು 3ರಿಂದ 3.5 ಗ್ಲಾಸ್ ನೀರು ಹಾಕಿದೆ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ರುಚಿಗೆ ಬೊಡಾಯಿನತ್ತು ಉಪ್ಪು ಪಾಡ್ದ ಒಂಚೂರು ನಮ್ಮ ಇಂಚ ಕಲಪೊಗ ತುಲೆ ಒಂದಿನ ಶೋಕು ಕಲಡವಡು ಮಸ್ತ್ ಶೋಕು ಹಾಕೊಂಡು ಈ ಪೂರಿ ಇದು ನಮ್ಮ ನೆಕ್ಸ್ಟ್ ತುಲೆ ನಿಕ್ಕೆ ದಾದ ಪಾಡೋದು ಪನ್ಪೆ. ಇದನ್ನು ಉಪ್ಪನ್ನು ಚೆನ್ನಾಗಿ ಕಲಸಿದ ನಂತರ ನಾನು ನೋಡಿ ಇಲ್ಲಿ ರವೆಯನ್ನು ತಗೊಂಡಿದ್ದೇನೆ. ಇವತ್ತು ನಾವು ರವೆಯಿಂದ ಪೂರಿ ಮಾಡೋಣ. ನೋಡಿ ಸಣ್ಣ ರವೆ ತಗೊಂಡಿದ್ದೇನೆ. ಇನ್ನು ನಮ್ಮ ರವಟ್ಟು ಪೂರಿ ಮಲ್ಪುಗ ತುಲೆ ಸಣ್ಣ ರವದೆ ತೊಂದೆ ಅವೇ ಗ್ಲಾಸ್ಡ್ ಅವೇ ಲೋಟೆಡ್ ಒಂಜಿ ಮೂಜಿ ಲೋಟದಾತು ರವದೆ ತೊಂದೆ. ಅದೇ ಲೋಟದಲ್ಲಿ 3 ಲೋಟದಷ್ಟು ರವೆ ಕೂಡ ತಗೊಂಡಿದ್ದೇನೆ. ನೋಡಿ ಇದನ್ನೀಗ ಇದಕ್ಕೆ ಸೇರಿಸುವ. ಇದನ್ನಕ್ಕೆ ಪಾಡ್ದು ಐವಿನ ಸೋಕು ಕಲ್ಲಡವಾಗ ತೊಲೆ ಬೆರವಡು. ಇದನ್ನು ಚೆನ್ನಾಗಿ ನಾವು ಬೆರೆಸ್ಕೋಬೇಕು. ಬೆರೆಸುವಾಗ ಕೂಡ ಅಷ್ಟೇ ಇದರಲ್ಲಿ ನೀರಿನ ಅಂಶ ಇರಬೇಕು. ಒಂದು ವೇಳೆ ಕಮ್ಮಿ ಆದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನೆಟ್ಟು ನೀರ್ದ ಅಂಶ ಇಪ್ಪಡು ಶೋಕು ಬೊದುಲೊಡೊಂದು. ಒಂದು ವೇಳೆ ನೀರು ಕಮ್ಮಿಂದಾಂಡ ಒಂತೆ ನೀರು ಪಾಡುನೊಲಿ ತುಲೆ ಒಂದಿನ ಶೋಕು ಇಂಚ ಬೆರದು ನಮ್ಮ ದೀಕ ನಿಕ್ಲು ಬೋಡಂಡ ರುಚಿಗೆ ಚೂರು ಸಕ್ಕರೆ ಎಲ್ಲ ಉಪ್ಪು ದೊಟ್ಟಿಗೆ ಪಾಡೋನುಲಿ. ನೀವು ಬೇಕಿದ್ದಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೋಬೋದು ಉಪ್ಪು ಹಾಕುವ ಟೈಮಲ್ಲಿ. ಇವಾಗ ನೋಡಿ ಇದನ್ನು ನೋಡಿ ನೀಟಾಗಿ ನೀರಲ್ಲಿ ನೆನೆಸಿ ಇಡಬೇಕು. ನೋಡಿ ಹೀಗೆ ಇದರಲ್ಲಿ ನೀರಿನ ಅಂಶ ಇರಬೇಕು ನೋಡಿ. ನೆಟ್ಟು ನೀರ್ದ ಪಸ ಇಪ್ಪೊಡು ತುಲೆ ಕೈ ತುಲೆನ ಚಂಡಿ ಉಂಡು ನೋಡಿ. ನನ್ನ ಕೈ ನೋಡಿ ತುಂಬ ಒದ್ದೆ ಉಂಟು. ಈ ಥರ ನೀರು ಇರಬೇಕು. ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡುವ ನೆನೆಲಿಕ್ಕೆ. ಒಂದೊಂದು 10 ನಿಮಿಷ ನಮ್ಮ ಮುಚ್ಚಳ ಮುಚ್ಚಿದ್ದು ನೆನೆರೆ ಬುಡ್ಕ 10 ನಿಮಿಷ ಹಾಕಿನ ಒಂದು ಶೋಕು ಬೊದುಲುಂಡು ಆತ್ನೆಟ ಇಪ್ಪಡು ತುಲೆ ಇತ್ತು ಒಂಜಿ 10 ನಿಮಿಷ ಆಂಡ್. ಇವಾಗ ನೋಡಿ 10 ನಿಮಿಷ ಆಯಿತು. ಚೆನ್ನಾಗಿ ಹಿಟ್ಟು ಕೂಡ ನೆನೆದಿದೆ ನೋಡಿ, ಒಳ್ಳೆ ರೀತಿಯಲ್ಲಿ ನೆನೆದಿದೆ. ಇವಾಗ ನಾವು ಇದನ್ನು ಚಪಾತಿ ಹಿಟ್ಟು ಥರ ಚೆನ್ನಾಗಿ ನಾದ್ಕೋಬೇಕು. ಒಂದೇ ನಮ್ಮ ಚಪಾತಿ ಹಿಟ್ಟೆಡು ಗೋಧಿ ಹಿಟ್ಟೆಡು ಚಪಾತಿ ಇಂಚ ಮಲ್ಪನ ಅಂಚನೆ ಈ ಹಿಟ್ಟನ್ನೆಲ್ಲ ಶೋಕು ಇಂಚ ಕೈಟದಲ್ಲಿ ತಿಕ್ಕದು ಕಲಪೊಡು ಸಾಫ್ಟ್ ಬರ್ಪುಂಡು ಪೂರಿ ಅಂಚ ಇಂಚ ಶೋಕು ನಮ್ಮ ಕಲಪೊಡು ಒಂತೆ ಪೊರ್ತು ನಮ್ಮ ಇಂಚ ಮಲ್ತುಂಡ ಪೂರಿ ಮಸ್ತ್ ಶೋಕಾದ ಬರ್ಪುಂಡು. ನೀವು ಸ್ವಲ್ಪ ಹೊತ್ತು ಹೀಗೆ ಹಿಟ್ಟನ್ನು ನಾದಿದ್ರೆ ತುಂಬ ಸಾಫ್ಟಾಗಿ ಪೂರಿ ಬರ್ತದೆ. ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಯಾವ ಎಣ್ಣೆ ಕೂಡ ಆಗ್ಬೋದು, 1 ಚಮಚ ಆಗುವಷ್ಟು. ಇದು 1 ಚಮಚದ ಅತಿ ಎಣ್ಣೆ ಪಾಡ್ದು ಕೂಡ ಇಂಚ ಕಲತೊಂದುಲ್ಲೆ. ನಿಕ್ಲೆಗ್ ಎನ್ನ ರೆಸಿಪಿ ಎಂಚ ಆವೊಂದುಂಡು ಇಷ್ಟ ಆವೊಂದಿತ್ತಂಡ ಒಂಜಿ ಲೈಕ್ ಮಲ್ಪಲೆ ಕಮೆಂಟ್ ಮೂಲಕ ನಿಕ್ಲ ಅಭಿಪ್ರಾಯನೂ ಪನ್ಲೆ. ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜಂಡ ಸಬ್ಸ್ಕ್ರೈಬ್ ಮಲ್ಪಲೆ ನಿಕ್ಲೆ ಯಾನ್ ಪಾಡ್ನೆ ವಿಡಿಯೋ ಫಸ್ಟಿಗೆ ನೋಟಿಫಿಕೇಷನ್ ಬರೋಡುಂದಾಂಡ ಆಯ್ತಾ ಬರೀಟಿತ್ತನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ಇವಾಗ ನೋಡಿ ಇದು ಹಿಟ್ಟು ರೆಡಿ ಆಯಿತು. ಒಂದು ಹಿಟ್ಟು ರೆಡಿ ಆ್ಯಂಡ್ ಇತ್ತು ನಮ್ಮ ಮುಂದಿನ ಪೂರಿದಲಕ ಲಾಟ್ಗ ಐಕ್ ಮಾತ್ರ ಮೂಲು ಚೂರು ಹಿಟ್ಟು ಓಲಾಪುಣು ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಿಟ್ಟು ಲಾಪುಣು ಚೂರ್ದೇ ತಂದು ನಮ್ಮ ಕೈಟಿ ಇಂಚ ಉಂಡೆ ಮಲ್ತು ನೋಡು. ಇವಾಗ ನೋಡಿ ಈ ಹಿಟ್ಟನ್ನು ಮಾತ್ರ ನಾವು ಪೂರಿ ಮಾಡಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವ ಹಿಟ್ಟನ್ನಾದರೂ ತಗೋಬೋದು ಸ್ವಲ್ಪ ಹೀಗೆ ಗ್ರೀಸ್ ಮಾಡಲಿಕ್ಕೆ. ಈ ನೋಡಿ ಉಂಡೆಯನ್ನು ಸ್ವಲ್ಪ ಹಿಟ್ಟಲ್ಲಿ ಅದ್ದಿ ನಾವು ಪೂರಿಯನ್ನು ಲಟ್ಟಿಸ್ಕೋಬೇಕು. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ನಾನು ಯಾವ ವಿಡಿಯೋ ಹಾಕಿದ್ರೂ ಫಸ್ಟಿಗೆ ನೋಟಿಫಿಕೇಷನ್ ಸಿಗ್ತದೆ. ಇದು ಪೂರಿ ಕೂಡ ಲಟ್ಟಿಸುವಾಗ ಸ್ವಲ್ಪ ದಪ್ಪವಾಗಿ ಲಟ್ಟಿಸಬೇಕು. ಆಮೇಲೆ ನೋಡಿ ನಾನೊಂದು ದೊಡ್ಡ ರೌಂಡಿನ ಪಾತ್ರೆಯಿಂದ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಒಂದೊಂದು ದಪ್ಪವಾದ ಲಟ್ಟಿಸೋದು ಪೂರಿ ಮಲ್ತದು ಅವೇ ನಿಂಚ ತುಲೆ ಒಂಜಿ ನಮಕ್ ಒಂಜೇಲಕ ಶೇಪ್ ಪೊಡಾಣ ಇಂಚ ಕಟ್ ಮಲ್ತುನ ಒಂಜಿ ವಾಟಿಡ ಆತಂಡ ಒಂಜಿ ಬುತ್ತಿ ಒಯ್ಟಾಂಡ ನಿಕ್ಲ ಮುಚ್ಚಲ ಒಡ್ಲಾಪುಂಡು. ಈಜಂಡ ಇಂಚಲ ಕಾಯ್ಪೊಲಿ ಯಾನೊಂಜಿ ಬುತ್ತಿ ಇತ್ತಂಡ ಎಲ್ಲಿಯ ಐಟ್ ಶೇಪ್ ಕೊರಿ ಆಯ್ಕೆ ರೌಂಡ್ ಶೇಪ್ ಇಂಚನೆ ಒರಿದಿನ ಪೂರಿಲ್ಲ ನಮ್ಮ ರೆಡಿ ಮಲ್ತು ದೀವ ನೋಡು. ಹೀಗೆ ಉಳಿದ ಪೂರಿಯನ್ನು ಕೂಡ ನಾವು ಲಟ್ಟಿಸಿ ಇಟ್ಕೊಂಡ್ರೆ
ಆಯಿತು. ನೀವು ಹೀಗೆ ಶೇಪ್ ಬೇಡ ತೊಂದರೆ ಇಲ್ಲ ಅಂತ ಆದರೆ ಹೀಗೆ ಕೂಡ ನಾವು ಮಾಡ್ಕೋಬಹುದು. ಇದು ಕೂಡ ಶೇಪ್ ಚೆನ್ನಾಗೇ ಉಂಟು, ಮಾತ್ರ ಸ್ವಲ್ಪ ದಪ್ಪವಾಗಿ ಲಟ್ಟಿಸಬೇಕು. ಒಂತೆ ದಪ್ಪ ಲಾಟುಡು ಇಂಚುಡಿ ಎಣ್ಣೆಲ್ಲ ಬೆಚ್ಚಾಂಡು ನೋಡಿ. ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ. ನಾವು ಒಂದೊಂದೇ ಪೂರಿಯನ್ನು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ತುಂಬ ಒಳ್ಳೆ ರೀತಿಯಲ್ಲಿ ಕಾದಿರಬೇಕು. ಹೈ ಫ್ಲೇಮಲ್ಲೇ ನಾವಿದನ್ನು ಕಾಯಿಸಬೇಕು. ಹೈ ಫ್ಲೇಮ್ಡೆ ಪಂಡ ಎಣ್ಣೆ ಶೋಕು ಕಾಯ್ದಿಪ್ಪೊಡು ಹೈ ಫ್ಲೇಮ್ಡೆ ನಮ್ಮ ಈ ಪೂರಿನ ಕಾಯ್ಪೊಡುತ್ತಲೇ ಎತ್ತು ಶೋಕ ಮೆತ್ತು ಬತ್ತುಂಡು. ಮೇಲಿಗೆ ಇಂಚ ಚೂರು ಎಣ್ಣೆ ತೇತಂಡತಲೇ ಉಬ್ಬುದ್ಲ ಬರ್ಪುಂಡು. ಹೀಗೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇರಬೇಕು, ಆವಾಗ ಅದು ಚೆನ್ನಾಗಿ ಉಬ್ಬಿ ಬರ್ತದೆ. ಎರಡು ಕಡೆ ಚೆನ್ನಾಗಿ ಡೀಪ್ ಫ್ರೈ ಮಾಡಿದರೆ ನಮ್ಮ ನೋಡಿ ರವೆ ಪೂರಿ ಹೇಗೆ ಬಂದಿದೆ ಅಂತ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಖಂಡಿತ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಹಾಗೆ ಹೇಗೆ ಆಗ್ತಾ ಉಂಟು ನನ್ನ ವಿಡಿಯೋ, ನಿಮಗೆ ಇಷ್ಟ ಆಗ್ತಾ ಉಂಟಾ ಇಲ್ವಾ ಅಂತ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದು ಮರಿಬೇಡಿ. ನಮ್ಮ ಫೇಸ್ಬುಕ್ ಕೂಡ ಉಂಟು, ಅದನ್ನು ಫಾಲೋ ಮಾಡಿ. ನಮ್ಮ ಫೇಸ್ಬುಕ್ ಪೇಜಲ್ಲಿ ಉಂಟು, ಅವೆಲ್ಲ ಫಾಲೋ ಮಲ್ಪಲೆ ತುಲೆ ಪೂರಿ ಏತು ಶೋಕು ಬೈದಂಡು ರವದ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ರವದ ಪೂರಿ ಬಂದಿದೆ. ಇನ್ನೊಂದು ಕೂಡ ಹೀಗೆ ನಾವು ಎಣ್ಣೆಯಲ್ಲಿ ಬಿಸಿ ಎಣ್ಣೆಯಲ್ಲಿ ಹಾಕಬೇಕು. ಹೈ ಫ್ಲೇಮಲ್ಲೇ ಇಡಬೇಕು ಗ್ಯಾಸನ್ನು. ಗ್ಯಾಸ್ ಫುಲ್ ಫ್ಲೇಮ್ಡೆ ಇಪ್ಪೊಡು. ಎಣ್ಣೆ ಚಪ್ಪೆ ಅವರೇ ಬಲ್ಲಿ ಎಣ್ಣೆ ಚಪ್ಪೆ ಅಂಡ ಪೂರಿ ಉಬ್ಬುದು ಬರ್ಪುಜಿ. ಎಣ್ಣೆ ಒಂದು ವೇಳೆ ತಣ್ಣಗಾದರೆ ಪೂರಿ ಉಬ್ಬಿ ಬರೋದಿಲ್ಲ, ಹಾಗಾಗಿ ಎಣ್ಣೆ ಬಿಸಿಯೇ ಇರಬೇಕು. ಹೀಗೆ ನಾವು ಎಲ್ಲ ಪೂರಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇದಕ್ಕೆ ಸಾಗು, ಬಟಾಟೆಯ ಸಾಗು ಅಥವಾ ಚಿಕನ್ ಗಸಿ ಆಗ್ಬೋದು, ಚಟ್ನಿ ಆಗ್ಬೋದು, ಎಲ್ಲ ಒಳ್ಳೆಯ ಒಂದು ಕಾಂಬಿನೇಷನ್. ನೆಕ್ ಕೋರಿದ ಗಸಿ ಆತನ ಬಟಾಟೆ ಕೂರ್ಮ ಓಲ ಆತನ ಚಟ್ನಿ ಮಸ್ತ್ ಶೋಕ್ ಹಾಪುಂಡು. ಕೋರಿದ ಗಸಿಕಂತೂ ಮಸ್ತ್ ಸೂಪರ್ ಹಾಪುಂಡು. ಖಂಡಿತ ನಿಗುಲೋರ ಇಂಚ ಟ್ರೈ ಮಲ್ಪಲೆ. ಅಂಚನೆ ಆಯ್ನಾತ್ ಜನಕ್ಕೆ ಶೇರ್ ಮಲ್ಪಲೆ, ಕಮೆಂಟ್ ಮಲ್ತು ಅಭಿಪ್ರಾಯನ ಪನ್ಲೆ, ಲೈಕ್ ಮಲ್ಪರೆ ಮರಪೊಡ್ಚಿ. ನಮ್ಮ ರವಟು ಮಲ್ತಿನ ಪೂರಿ ಏತ ಶೋಕಾದ ಬೈದಣತುಲೆ ಅಂಚನೆ ರುಚಿಲ ಎಡ್ಡೆ ಇಪ್ಪುಂಡು. ಖಂಡಿತ ಟ್ರೈ ಮಲ್ಪರೊಂದೆನ್ನುವೆ. ರವದಿಂದ ಮಾಡಿದ ಪೂರಿ ತುಂಬ ಒಳ್ಳೆಯದಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಧನ್ಯವಾದ.